ಸೋಮವಾರ ಬೈಯದ ದಕ್ಷಿಣ ಕನ್ನಡ ಜಿಲ್ಲಾ ವರದಿ ಪ್ರಕಾರ 14 ಜನಕ್ಕೆ ಕೊರೋನಾ ಸೋಂಕು ದೃಢ ಆಗಿದೆ. ಇಂದಕ್ಕೆ 11 ಜನ ಗಲ್ಫ್ ರಾಷ್ಟ್ರದ ಬೈದಿನಕಲು ನನ್ನ ಒರಿ ತೀವ್ರ ಜ್ವರದ ಹಿನ್ನೆಲೆಯಲ್ಲಿ ಕೊರೋನಾ ಸೋಂಕು ದೃಢ ಆಯ್ನಾದು. ಅಂಚನೆ 14 ಜನ ಚಿಕಿತ್ಸೆಯನ್ನು ಪೂರೈಸಾದ ಸೋಮವಾರ ಬೈಯಗೆ ಆಸ್ಪತ್ರೆಯಿಂದ ಬಿಡುಗಡೆ ಆಯ್ತದೆ. 7 ಜನ ಸೇರ್ಪಡೆ ಆಯ್ತಾರೆ, 8 ಜನ ಬಿಡುಗಡೆ ಆಯ್ತು. ಸೋಮವಾರದ ವಿಶೇಷ ಸೋಮವಾರ ಬೈಯದ ದಕ್ಷಿಣ ಕನ್ನಡ ಜಿಲ್ಲಾ ವರದಿ ಪ್ರಕಾರ 14 ಜನಕ್ಕೆ ಕೊರೋನಾ ಸೋಂಕು ದೃಢ ಆತದೆ. ಮೊಕ್ಲೆಡ್ 11 ಜನ ಕತಾರ್, ಕುವೈಟ್, ಶಾರ್ಜಾ, ಸೌದಿ ಅರೇಬಿಯಾ, ಮಸ್ಕತ್ತಿರ್ದು ಬತ್ತದ ಕ್ವಾರಂಟೈನ್ ಇತ್ತಿನಕಲು ಒಂಜಿ ಪ್ರಕರಣ ತೀರಾ ಜ್ವರ ಹಿನ್ನೆಲೆಡು ಕೊರೋನಾ ಸೋಂಕು ದೃಢ ಆತಿನವು. ಏರಿನ ಸಂಪರ್ಕ ಎಂಚ ಪಂಪಿನವು ನನಾತೆ ಪತ್ತೆ ಆವಡಾತನು. 14 ಜನ ಚಿಕಿತ್ಸೆಯನ್ನು ಪೂರೈಸಾದ ಸೋಮವಾರ ಆಸ್ಪತ್ರೆದು ಬಿಡುಗಡೆ ಆಯ್ತೇರು. ಸೇರ್ಪಡೆ 5 ಜನ ಬಿಡುಗಡೆ ಆತಿನವು ಸೋಮವಾರದ ವಿಶೇಷ. ಇತ್ತೆ ಒಟ್ಟು ಕೊರೋನಾ ಸೋಂಕಿತರಿನ ಸಂಖ್ಯೆ ದಕ್ಷಿಣ ಕನ್ನಡ ಜಿಲ್ಲೆಡು 435ಕ್ಕೆ ಏರಿಕೆ ಆತನು. ಇಂದೆಟ್ಟು 187 ಜನ ಸಕ್ರಿಯವಾದ ಚಿಕಿತ್ಸೆಡು ಉಳ್ಳೇರು. ರಾಜ್ಯಡು ಇತ್ತೆ ಕೊರೋನಾ ಸೋಂಕಿತರಿನ ಸಂಖ್ಯೆ 10,000ಗೆ ಕೈತಲ್ ಆವೊಂದುಂಡು. ಕೊರೋನಾ ನಿಯಂತ್ರಣಕ್ಕೆ ಮಾತ್ರಲ ಬೈದನು ಪಂಪಿನವು ಮಲ್ಲ ಸುದ್ದಿ. ಒಟ್ಟಾರೆಯಾದ ಕೊರೋನಾನು ಕಟ್ಟುಪಾಡಿನ ಸತತ ಹೋರಾಟ ನಿರಂತರ ಆವೊಂದೇ ಉಂಡು. ಜನಜೀವನ ಸಾಮಾನ್ಯ ಸ್ಥಿತಿಗೆ ಎತ್ತೊಂದುಲ ಉಂಡು. ಆಂಡ ಕೊರೋನಾ ಹೋರಾಟಕ್ಕೆ ನಮ್ಮ ಪಾಲು ನಮ್ಮ ಸಹಕಾರ ಮಾತ್ರ ನನ್ನಲಾತು ಜೋರುಡೆ ಬೋಡು.